ನಮಸ್ತೆ. ಇವತ್ತು ನೋಡಿ ಬ್ರಹ್ಮಮಂಡಲ ವಿಡಿಯೋ ಕಂಪ್ಲೀಟ್ ಹಾಕ್ತೇನೆ. ಮೊನ್ನೆ ಯಾಕೋ ನೆಟ್ವರ್ಕ್ ಇಶ್ಯೂದ ಹಾಕ್ಲಿಕ್ಕೆ ಆಗಲಿಲ್ಲ. ಬ್ರಹ್ಮಮಂಡಲ ಮತ್ತು ನಾಗಮಂಡಲಕ್ಕೆ ವ್ಯತ್ಯಾಸ ಏನು ಅಂದರೆ, ಬ್ರಹ್ಮಮಂಡಲದಲ್ಲಿ ನಾಗಮಂಡಲದ ಕಾಲುವಾಸಿ ಪ್ರೊಸೀಜರ್ ಮಾಡ್ತಾರೆ ಅಷ್ಟೇ. ನಾಗಮಂಡಲ ಫುಲ್ಲು ಪ್ರೊಸೀಜರ್, ಆದರೂ ಫುಲ್ಲು ಯಾರು ಮಾಡೋದಿಲ್ಲ. ತುಂಬ ಕಷ್ಟ ಇದೆ ಅನ್ನೋದಕ್ಕಿಂತ ಆಚರಣೆ ಮಾಡೋದು, ಅನ್ನದಾನ ಆಗೋದು ತುಂಬ ಎಲ್ಲ ಆಗಬೇಕಾಗತ್ತೆ. ಅಷ್ಟು ಈಗ ಎಲ್ಲೂ ಆಗೋದಿಲ್ಲ. ಆದ ಕಾರಣ ಯಾರೂ ಫುಲ್ ನಾಗಮಂಡಲ ಮಾಡೋದಿಲ್ಲ. ಬ್ರಹ್ಮಮಂಡಲ ಅಂದರೆ ಕಾಲುವಾಸಿ. ಬ್ರಹ್ಮನ ಹತ್ರದಿಂದ ನಾಗ ಪಾತ್ರಿಗಳು ಆಮೇಲೆ ನಾಗ ಕನ್ನಿಕೆ ಇಬ್ಬರು ಅಲ್ಲಿ ನಾಗನಿಗೆ ಇದು ಹಾಲಿಟ್ಟು ಸೇವೆ ಅಂತ ಹೇಳ್ತಾರೆ. ಹಾಲಿಟ್ಟು ಸೇವೆ ಅಂದರೆ ನಾಗನಿಗೆ ಅಭಿಷೇಕ ಎಲ್ಲ ಮಾಡ್ತಾರೆ. ಪ್ರೊಸೀಜರ್ ನನಗೆ ಡೀಟೇಲ್ ಆಗಿ ಗೊತ್ತಿಲ್ಲ, ಬೇಕಾದರೆ ನಿಮಗೆ ಕಮೆಂಟ್ಸಲ್ಲಿ ಹೇಳಿಸಿ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೇನೆ. ಅಲ್ಲಿ ನಾಗ ತಂಬಿಲ ಥರ ಅಂದರೆ ನಾಗನಿಗೆ ಹಾಲಿಟ್ಟು ಸೇವೆ ಮಾಡಿ ನಂತರ ನಾಗಮಂಡಲದ ಇದು ಮಂಡಲ ಹಾಕಿದ್ದಲ್ಲಿ ಬಂದು ಒಂದು ಸುತ್ತು ಬರ್ತಾ ಇರ್ತಾರೆ, ಗಂಟು ಹಾಕ್ತಾ ಬರ್ತಾರೆ. ಒಂದು ಅವ್ರು ನಾಗ ಮತ್ತು ನಾಗಕನ್ನಿಕೆ ಮಿಲನ ಆದ ನಂತರ ವಾಪಸ್ ಪುನಃ ಗಂಟು ಬಿಡಿಸ್ಕೊಂಡು ಬರ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಊರು ಅಥವಾ ಆ ನಾಗ ಯಾರು ಮಾಡಿಸ್ತಾರೆ ಅಲ್ಲಿ ಎಲ್ಲ ಅವರಿಗೆಲ್ಲ ಕಡೆ ಸಮೃದ್ಧಿ ಆಗುತ್ತೆ, ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ. ಇದನ್ನು ನೋಡಿದರೆ ಎಲ್ಲ ಹೇಳ್ತಾರೆ. ಆಮೇಲೆ ಒಟ್ಟು ಏನು ಗೊತ್ತಾ, ನಮ್ಮ ವೈಜ್ಞಾನಿಕವಾಗಿ ಹೇಳುವುದಾದರೆ ಸೈಕಲ್ ಇದೆಯಲ್ಲ, ಇವನ ಕಪ್ಪೆ ಆಮೇಲೆ ಗರುಡ ಸರ್ಪ ಇಂಥದ್ದೆಲ್ಲ ಸೈಕಲ್, ಆಹಾರ ಚಕ್ರ ಅಥವಾ ಎಲ್ಲ ಹೇಳ್ತಾರೆ ನೋಡಿ, ಅದು ಕಂಪ್ಲೀಟ್ ಆಗುತ್ತೆ. ಆದ ಕಾರಣ ಇದು ನಾಗಮಂಡಲ ಮಾಡಿದ್ದಲ್ಲಿ ಅನ್ನಕ್ಕೆ ಕೊರತೆ ಆಗಲಿ, ಮಕ್ಕಳದ್ದು ಪ್ರಾಬ್ಲಮ್ ಆಗಲಿ ಏನು ಇರೋದಿಲ್ಲ, ಮಕ್ಕಳಾಗೋದಿಲ್ಲ ಅಂಥದ್ದು ಏನು ಇಲ್ಲ ಅಂತ ಹೇಳ್ತಾರೆ. ಇದು ನಮ್ಮ ಸೌತ್ ಕೇಂದ್ರದ ಕ್ರಮ. ಈ ವಿಡಿಯೋನ ಕಂಪ್ಲೀಟ್ ಹಾಕಿದ್ದು ನೀವು ನೋಡ್ಕೊಂಬನ್ನಿ. ನೆಕ್ಸ್ಟು ಕೊನೆಗೆ ಅವರು ಏನು ಕ್ವಶನ್ ಉಂಟು ಆ ನಾಗಪಾತ್ರಗಳು ಉತ್ತರ ಮಾಡ್ತಾರೆ. ಯಾಕಂದರೆ ಇಷ್ಟು ತನಕ ಏಪ್ರಿಲ್ 3ನೇ ವಾರದಲ್ಲಿ ನಡೀತಾ ಇತ್ತು. ಇಲ್ಲಿ ತುಂಬ ಸೆಕೆ ಆದ ಕಾರಣ ಇನ್ನು ಡಿಸೆಂಬರಿಗೆ ಶಿಫ್ಟ್ ಮಾಡೋಣ ಅಂತ ಅವ್ರು ಕೇಳ್ತಾರೆ. ಅವ್ರು ಎಷ್ಟು ಗೊತ್ತಾ, ಒಂದು ಹೊಂಬಾಳೆ ಅಥವಾ ಪಿಂಗಾರ ಅಂತ ಹೇಳ್ತೀವಲ್ಲ, ಒಂದು ಹಿಡಿಯಷ್ಟು ಪಿಂಗಾರ ತೆಕ್ಕೊಡ್ತಾರೆ. ಓಕೆ ಅಂತ ಬಂದರೆ ಮುಗುಳಿ ಸಂಖ್ಯೆ ಅಂದರೆ ಈವನ್ ಸಂಖ್ಯೆ, ಆಡ್ ಸಂಖ್ಯೆ ಬರಬೇಕು, ಈವನ್ ಬರಬಾರ್ದು. ಈಗ 2, 4, 6 ಎಲ್ಲ ಬಂದರೆ ನಾವು ದಿನ ಚೇಂಜ್ ಮಾಡಬಾರ್ದು ಅಂತ ಲೆಕ್ಕ. ಸಪೋಸ್ 1, 3, 5 ಈ ಥರ ಸಂಖ್ಯೆಗಳಲ್ಲಿ ಬಂದರೆ ನಾವು ಎಣಿಸ್ದಂಗೆ ಅವು ಪರ್ಮಿಷನ್ ಕೊಟ್ಟಂಗೆ ಅಂತ ಲೆಕ್ಕ. ಕೊನೆಗೆ ಅಲ್ಲಿ ಡಿಸೆಂಬರಿಗೆ ಮಾಡೋದು ಅಂತಂದಾಗ, ಅಂದರೆ ಧನುರ್ಮಾಸದಲ್ಲಿ ಮಾಡೋದು ಅಂತಂದಾಗ ನಾಗಪಾತ್ರಗಳನ್ನು ನಾಗ ಬ್ರಹ್ಮ ಅಲ್ಲಿ ನಾಗರ ದೇವರು ಪರ್ಮಿಷನ್ ಕೊಟ್ಟರು. ಅದನ್ನ ನೀವು ನೋಡ್ಕೊಂಬನ್ನಿ. ಅವ್ರು ತುಳುವಲ್ಲಿಯೂ ಹೇಳ್ತಾರೆ, ಕನ್ನಡದಲ್ಲಿಯೂ ಹೇಳ್ತಾರೆ. ನೀವು ನೋಡ್ಕೊಂಬನ್ನಿ, ಗಮ್ಮತ್ತಾಗುತ್ತೆ. ಹೇಗಾಯಿತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಈ ಥರ ವೀಡಿಯೋಗಳನ್ನು ನಾನು ಮುಂದೆ ಹಾಕ್ತಾನೆ ಇರ್ತೀನಿ, ನಮ್ಮ ಊರಲ್ಲಿ ಆಗ್ತಾನೆ ಇರ್ತದೆ. ಹೇಗಾಯಿತು ಅಂತ ಹೇಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ಸ್ ಮಾಡಿ, ಆಯಿತಾ?
ಸ್ಥಾನಮಾನದ ಜವಾಬ್ದಾರಿ ಪಡೆದಂತಹ ಈ ಕುಲ ಕುಟುಂಬ ಅನಾದಿಯಲ್ಲಿ ನಡೆದಿರುವಂಥ ಆರಾಧನೆ ಮಣ್ಣಿನಲ್ಲಿ ಇಂದಿಗೆ ನನ್ನ ಸಾನ್ನಿಧ್ಯದ ವಾರ್ಷಿಕವಾದಂಥ ಆರಾಧನೆಯನ್ನು ಸಹಕುಟುಂಬಿಕರಾಗಿ ಕಾರ್ಯಕ್ರಮದ ವಿಶೇಷವಾದಂಥ ಆರಾಧನೆಗಳನ್ನೆಲ್ಲ ನಡೆಸಿಕೊಂಡು ನನ್ನ ಸಾನ್ನಿಧ್ಯದ ಸಂದರ್ಭಕ್ಕೆ ಕೊಟ್ಟಂಥ ಡಮರು ಸೇವೆ ಈ ಪ್ರಸನ್ನ ಕಾಲ ಸಂತೋಷದ ಅನುಗ್ರಹದ ಅಭಯ ಪ್ರಸಾದ ಈ ಯಜಮಾನ ಸ್ಥಾನ ಮುಖವಾಗಿ ಸಮಸ್ತ ವಂಶೀಯರಿಗೆ ಅನುಗ್ರಹ ಮಾಡಿಕೊಟ್ಟಿದ್ದೇನೆ. ಪ್ರತ್ಯಕ್ಷ ಪರೋಕ್ಷವಾಗಿ ಆರಾಧನೆಯಲ್ಲಿ ಭಾಗಿಯಾದಂಥ ಸರ್ವ ಸಂಸಾರ ಭಕ್ತಿ ಮಾಡಿ ಸಂವಿಧಾನದಲ್ಲಿ ಭಕ್ತಿ ಇಟ್ಟಂತಹ ಕುಟುಂಬ ಇಂದಿಗೆ ಈ ಸಾನ್ನಿಧ್ಯದಲ್ಲಿ ಮಾಡಿದಂಥ ಆರಾಧನೆಯ ಸತ್ಫಲಗಳು ನಡೆದಂಥ ಧರ್ಮಕರ್ಮಾಧಿಕಾರ ಸತ್ಫಲಗಳು ವಿಶೇಷ ರೂಪದಲ್ಲಿ ಹೊಂದಿದಂಥ ಕುಟುಂಬದ ಸಮಸ್ತರಿಗೂ ನಾನು ಒದಗಿಸಿಕೊಟ್ಟು ಸಂಕಷ್ಟದಲ್ಲಿದ್ದಂಥ ಕುಟುಂಬಕ್ಕೆ ನೆಲೆ ಕೊಟ್ಟು ಮನೆತನಕ್ಕೆ ಬೇಕಾದಂಥ ಆರಾಧನೆ ಮಾಡುವಂಥ ಒಂದು ಮಣ್ಣು ಕೊಟ್ಟು ಈ ಮಣ್ಣಿನಲ್ಲಿ ನನ್ನ ಸಪರಿವಾರಗಳನ್ನು ಆರಾಧಿಸುವಂಥ ಯೋಗ ಕೊಟ್ಟಿದ್ದೇನೆ. ಅತಂತ್ರವಾಗಿ ಬಂದಂಥ ಸಾನ್ನಿಧ್ಯಕ್ಕೆ ಒಂದು ಸ್ಥಿರ ನೆಲೆ ಕೊಟ್ಟು ಆರಾಧನೆ ಮಾಡಿದಂಥ ಮಣ್ಣಿನಲ್ಲಿ ಒಂದು ಕೊಟ್ಟಂಥ ವಚನದ ಪರಿಪಾಲನೆ ಹಿರಿತನದ ಯಜಮಾನ ಸ್ಥಾನದಿಂದ ಈತನ ಯಜಮಾನ ಸ್ಥಾನವಾಗಿ ಸಮಸ್ತ ಕುಟುಂಬಿಕರು ಸಾನ್ನಿಧ್ಯದಲ್ಲಿ ಶ್ರದ್ಧಾಭಕ್ತಿಯಿಂದ ವಹಿಸಿ ಮಾಡಿದಂಥ ಕರ್ತವ್ಯ ನಮ್ಮ ಪರಂಪರೆಯ ಸ್ಥಾನವನ್ನು ಮುಂದಿಟ್ಟುಕೊಂಡು ಈ ಕುಲಕುಟುಂಬ ಅರ್ಪಿಸಿರುವಂಥ ಸಕಲ ಆರಾಧನೆ ಅರ್ಚನೆಗಳನ್ನು ಸ್ವೀಕಾರ ಮಾಡಿ ಕುಟುಂಬದ ಸಂಕಷ್ಟಗಳು ಏನಿದ್ದರೆಯೋ ನಡೆದಿರುವಂಥ ಸತ್ಕರ್ಮದ ಪುಣ್ಯ ಫಲದಿಂದ ನಾನು ಪರಿಹಾರ ಮಾಡಿಕೊಟ್ಟು ಇಂದಿಗೆ ಮುಂದಿಗೆ ಈ ಮನೆತನದ ಪರಂಪರೆಯ ಸರ್ವರಿಗೂ ಬೇಕಾದಂಥ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಸಾನ್ನಿಧ್ಯ ಅನುಗ್ರಹ ಕೊಟ್ಟು ನಡೆಸಿಕೊಟ್ಟು ಕಾಲದಲ್ಲಿ ನಡೆಯುವಂಥ ಆರಾಧನೆಗಳು ನಿತ್ಯ ನೈಮಿತ್ಯ ಕಾರ್ಯಗಳು ಪಂಚಪರ್ವಾದಿಗಳು ವರ್ಷಪರ್ವಾದಿಗಳು ಮಾಸಪರ್ವಾದಿಗಳು ಏನು ಸಂಕಲ್ಪಿತವಾಗಿ ಆರಾಧನೆಗಳೆಲ್ಲ ನಡೆದುಂಟು. ಇದಕ್ಕೆಲ್ಲ ಸಮಾನವಾದಂಥ ಜವಾಬ್ದಾರಿ ಕುಟುಂಬಸ್ಥರು ಪಡೆಯಬೇಕು. ಕೆಲವು ಪರ್ವಾದಿಗಳಲ್ಲಿ ಸಾನ್ನಿಧ್ಯದಲ್ಲಿ ಆರಾಧನೆ ಮಾಡುವಾಗ ಅದನ್ನು ಕೊಡುವಂಥ ವಿಚಾರಕ್ಕೆ ತಡೆಯಾಗ್ತಾ ಉಂಟು. ಮನೆತನದ ಮಣ್ಣು ಸಂಸಾರದ ಜವಾಬ್ದಾರಿ ನಡೆಯುವಂತಹ ಕರ್ತವ್ಯದಲ್ಲಿ ಅಧಿಕವಾಗಿ ಸಂಸಾರ ವರ್ಗ ಭಾಗಿಯಾಗಿ ನನ್ನ ಪ್ರಸಾದ ಪಡೆಯಬೇಕು. ಕಾಲದಿಂದ ಕಾಲಕ್ಕೆ ನಡೆಯುವಂತಹ ಕರ್ತವ್ಯ ಸಾನ್ನಿಧ್ಯದಲ್ಲಿ ನಿರಂತರವಾಗಿ ನಡೆಯುವಂಥ ವ್ಯವಸ್ಥೆ ಬಂದಿದೆ. ಆದರೆ ಭಕ್ತಿಯಲ್ಲಿ ಕುಟುಂಬ ಪಡೆಯುವಂತಹ ಒಂದು ಕರ್ತವ್ಯದ ಪ್ರಸಾದ ಏನುಂಟು, ಇದಕ್ಕೆ ಮಹತ್ವವಾದಂಥ ಫಲ ಉಂಟು ತಂತ್ರಗಳೇ. ಈ ಫಲವನ್ನು ಸಂಸಾರ ಸ್ಥಳಕ್ಕೆ ಬಂದು ನನ್ನ ಸಾನ್ನಿಧ್ಯದಲ್ಲಿ ಆರಾಧನೆಯಲ್ಲಿ ಭಾಗಿಯಾಗಿ ಸಂಪೂರ್ಣ ಜವಾಬ್ದಾರಿತವಾದಂಥ ಕಾರ್ಯ ಎನ್ನುವಂಥದ್ದನ್ನು ಭಕ್ತಿ ಇಟ್ಟುಕೊಂಡು ಮುಂದೆ ನಿಮ್ಮ ಆರಾಧನೆಗೆ ಯಾವ ಭಾಗದಲ್ಲಿಯೂ ಕೊರತೆ ಆಗದಂತೆ ಸಮಾನವಾದಂಥ ಜವಾಬ್ದಾರಿಯನ್ನು ಕುಟುಂಬದ ಸಮಸ್ತರು ಚಿಂತನೆ ಮಾಡಿಕೊಂಡು ನಡೆಸಿಕೊಂಡು ಇಂದಿಗೂ ಇಂದಿಗೂ ಮಾಡುವಂಥ ಜವಾಬ್ದಾರಿತವಾದಂಥ ಕಾರ್ಯ ಕರ್ತವ್ಯಗಳೇನುಂಟು ಇದಕ್ಕೆ ಸರ್ವ ಕುಟುಂಬಿಕರು ವಿಶೇಷವಾಗಿ ಭಾಗಿಯಾಗಿ ಈ ಕರ್ತವ್ಯದ ಪ್ರಸಾದವನ್ನು ಸ್ವೀಕಾರ ಮಾಡಿ ಮನೆತನದ ಸಮಸ್ತರಿಗೂ ಅನುಗ್ರಹ ಆಗುವಂತೆ ನಾವು ನಡೆಸಿಕೊಳ್ಳಿ. ಕಟ್ಟಕಟ್ಟದ ಮುಕ್ತ ಮಾತವೇ ವ್ಯವಸ್ಥೆ ಉಂಡತೆ ಆ ವ್ಯವಸ್ಥೆಗೆ ನಮ್ಮನೇ ಒಂದು ಮಂಚಿ ಮರಸ್ಥಾನ ನಮ್ಮನ ಸಂಸಾರಕ್ಕೆ ಸೇರೋಣವಂತೆ ಕಮ್ಯಾವೊಂದು ಬಲಕ್ಕೆ ದೇವೇರ್ಕೊಂಡು ದೇವರೇ ನಿಗಲ ಪರವಾದ ಮಲ್ಪಿನ ಸೇವೆ ಪೂರ್ವವಾದ ಸ್ವೀಕಾರ ಮಾಡ್ತೊಂದಿದ್ದೇವೆ ಅನ್ನ ಅನುಗ್ರಹ ಮಲ್ಪನೆ ನಿಗಲು ಬರೊಂದಿದ್ದಾರೆ ಪಂಪಿನ ರೀತಿಯಲ್ಲಿ ಆ ಪ್ರಸಾದನ ನಿಗಲೇ ಶುದ್ಧವಾದ ಸ್ವೀಕಾರ ಮಲ್ಪಿನೋಡೆ ಭಾರಿ ವಿಶೇಷ ನನಗ ಸಾಧ್ಯಾಯನ ಪ್ರತಿ ತಿಂಗಳ ಏನಿಂದ ಬರೆಗ ಅಂಡ ಅನಾಥ ಅವನಲ್ಲಿ ಪಾಲ್ ಮಲ್ತೊಂದು ಇವಳನ್ನು ಸಂಕ್ರಾಂತಿ ಬೇಕಿಲ್ಲ ಬರ್ಪಾ ಪಂಪಿನೊಂದು ರೀತಿಯಲ್ಲಿ ಮಾತೆಲ್ಲ ಗೋಡಾತನ ಕಿತ್ತಿನಲ್ಲಿ ಆಲೋಚನೆ ಮಾಡ್ಕೊಂಡು ಬಲ್ಲೆ ಅನಾಥ ಜನ ಸೇರೋದಿತ್ತು ಎನ್ನ ಅನುಗ್ರಹ ಎಪ್ಪೆಲ್ಲ ತಿಕ್ಕೊಂಡಿಪ್ಪು ನಿಗಲು ಬರ್ಪಿನ ಬಾಕಿ ಪಂಪಿನ ರೀತಿಯಲ್ಲಿ ದೇವರಿಗೆ ಅನುಗ್ರಹ ವಚನ ಅದೇ ರೀತಿ ಇಲ್ಲಿ ಮಲ್ಪಿನದಾದ ಸೇವೆ ಉಂಟ ಆ ಸೇವೆಯನ್ನು ಪೂರ ಸಂತೋಷವಾದ ಸ್ವೀಕಾರ ಮಾಡ್ತದೆ ನಿಗಲೆ ವೈಫಲ ಇಡೀ ಸಂಸಾರದ ಕೊರತೆದ ಅಂತೆಲ್ಲ ಅನುಗ್ರಹ ಮಂತ್ರ ಆಗ್ಬಿಡುತ್ತೆ ದೇವರ ಪಾತ್ರ ಎಲ್ಲ ಒಂದು ವಂಶಸ್ಥರ ಪರವಾಗಿ ಈ ಒಂದು ಸಂವತ್ಸರದ ಒಂದು 4ನೇ ಪರ್ಯಾಯದ ಬ್ರಹ್ಮಕಲಶದ ಶುಭ ಸಂದರ್ಭದಲ್ಲಿ ನಿನ್ನ ಹತ್ರ ವಿಶೇಷವಾದ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟರವರೆಗೆ ಯಾವ ಒಂದು ಕಟ್ಟುಕಟ್ಟಲೆ ಈ ಜಾಗದಲ್ಲಿ ರೂಢಿತವಾಗಿ ಆಗ್ತಾ ಇಲ್ಲ. ಆ ಕಟ್ಟುಕಟ್ಟಲೆಯನ್ನು ಚಾಚೂ ತಪ್ಪದೆ ಯೋಗ್ಯ ರೀತಿಯಿಂದ ಸಂಸಾರದವರು ಅದನ್ನು ಮಾಡ್ತಾ ಇದ್ದಾರೆ. ನಿನ್ನ ಅನುಗ್ರಹದಕ್ಕೆ ವಿಶೇಷವಾಗಿ ಸಿಗ್ತಾ ಇದೆ. ಆದರೆ ಇನ್ನು ಮುಂದಿನ ಕೆಲಸಕ್ಕೆ ನಿನ್ನ ಒಂದು ಅಗತ್ಯ ಆಗಿದೆ. ಏನು ಹೇಳಿದರೆ ಈ ಒಂದು ಉತ್ಸವದ ಸಂದರ್ಭ ಈ ಮೇಷ ಮಾಸದಲ್ಲಿ ಆಗುವ ಉತ್ಸವದ ಸಂದರ್ಭ ಅದು ಎಲ್ಲ ಇಲ್ಲಿಯ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳು ಪರವೂರಲ್ಲೇ ಇದ್ದರಿಂದ ಆ ಪರವೂರಿನವರಿಗೆ ಎಲ್ಲರಿಗೂ ಬರಲಿಕ್ಕೆ ಅನುಕೂಲ ಆಗುವಂತಹ ಒಂದು ಕಾಲ ಸಾಮಾನ್ಯವಾಗಿ ಧನುರ್ಮಾಸ ಹೇಳುವ ಒಂದು ಆಲೋಚನೆ. ಅದಕ್ಕೆ ನಿನ್ನ ಒಪ್ಪಿಗೆ ಇತ್ತು ಅಂತ ಆದರೆ ಪ್ರಸಾದದ ಮೂಲಕವಾಗಿ ಸೂಚನೆ ಮಾಡಬೇಕು ಸ್ವಾಮಿ. ಅದು ಒಪ್ಪಿಗೆ ಇತ್ತು ಅಂತಾದರೆ ಅದನ್ನು ಮುಂದುವರಿಸ್ತಾರೆ. ಇಲ್ಲಿದ್ರೆ ಈಗ ಹೇಗೋ ಆಗ್ತಾ ಉಂಟು ಅದೇ ರೀತಿಯಾಗಿ ತನ್ನ ಮುಂದುವರಿಸ್ತಾ ಹೋಗ್ತಾರೆ.
ಅನುಕೂಲಪಡಿಸಿಕೊಂಡು ಆರಾಧನೆ, ಅನುಕೂಲಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸಂಸ್ಥೆಗಳಾದಂಥ ಧರ್ಮಸ್ಥಾನ, ಯಜಮಾನ ಕುಟುಂಬದ ಕುಟುಂಬಗಳು ಸೇರಿಕೊಂಡು ಒಂದು ನಿರ್ಧಾರ ಮಾಡಿ ಆ ನಿರ್ಧಾರದ ಒಂದು ಸ್ಥಾನ ವಿಚಾರದಲ್ಲಿ ಸಾನ್ನಿಧ್ಯದ ಒಂದು ಕಾರ್ಯಗಳನ್ನು ಮುಂದೆ ನಡೆಸಿಕೊಳ್ಳುವಂಥದ್ದು. ಆ ಸಂಕಲ್ಪಿತವಾದಂಥ ನಿರ್ಧಾರ ಮಾಡಿದಂಥ ಮುಹೂರ್ತ ಏನುಂಟು ಮುಂದೆ ನಿತ್ಯ ನಿರಂತರವಾಗಿ ನಡೆದು ಬರಬೇಕು. ಪ್ರತಿಷ್ಠೆ ಪಡೆದಿರುವಂಥ ಸಾನ್ನಿಧ್ಯದ ಒಂದು ನಿರ್ಧಾರ ಮಾಡಿಕೊಂಡಂಥ ಈ ಮುಹೂರ್ತದ ದಿನ ಇದನ್ನು ಪರ್ವರೂಪದಲ್ಲಿ ಸಾನ್ನಿಧ್ಯ ಬಿಟ್ಟುಕೊಡುವಂಥದ್ದಲ್ಲ. ಇದನ್ನು ಪ್ರಕಾರವಾಗಿ ಒಂದು ಆರಾಧನೆ ರೂಪವಾಗಿ ಆರಾಧನೆ ಪೂಜಾದಿಗಳನ್ನು ಪಡಿಸಿಕೊಂಡು ವರ್ಷಪರ್ವದ ರೂಪದ ಸಂಕಲ್ಪದ ನಿರ್ಧಾರದ ದಿನ ಏನುಂಟು ಅದು ಅನುಕೂಲವಾದಂಥ ಒಂದು ನಿರ್ಧಾರಕ್ಕೆ ಸರಿಯಾದಂಥ ಪಡಿಸಿ ಅದನ್ನು ಸಾನ್ನಿಧ್ಯದ ಮುಂದೆ ಸಂಕಲ್ಪ ಮಾಡಿ ಮುಂದೆ ಆಚರಿಸಿಕೊಂಡು ಬರುವುದಕ್ಕೆ ಸರಿಯಾದ ಪೂರ್ಣವಾದಂಥ ಅನುಮತಿ ಅನುಗ್ರಹ ಉಂಟು. ಸಾನ್ನಿಧ್ಯದ ಅಪೇಕ್ಷೆ ಸರ್ವ ಕುಟುಂಬಗಳು ಈ ಜಾಗದಲ್ಲಿ ನನ್ನ ಪ್ರಸಾದ ಪಡಿಬೇಕು, ಅನುಕೂಲವಾದಂಥ ಒಂದು ನಿರ್ಧಾರ ಮಾಡುವಂಥ ಕರ್ತವ್ಯ ಸನ್ಮಾನದಲ್ಲಿ ನಡೆಯುವಾಗ ಅನನುಕೂಲ ಕುಟುಂಬಕ್ಕೆ ಇರಿತು ಎಂಬಂಥ ಭಾವನೆ ಪಡಬಾರದು. ಇದಕ್ಕೆ ವ್ಯವಸ್ಥೆ ಮಾಡುವಂಥದ್ದಕ್ಕೆ ನಾನು ಅನುಮತಿ ಕೊಟ್ಟಿದ್ದೇನೆ. ತಂದೆಗಳಾಗಿ ಧರ್ಮಸ್ಥಾನ ಯಜಮಾನ ಕುಟುಂಬದ ಹಿರಿಯರೆಲ್ಲ ಇದಕ್ಕೆ ಬೇಕಾದಂಥ ಒಂದು ನಿಶ್ಚಿತವಾದಂಥ ತೀರ್ಮಾನ ಮಾಡಿ